ಆರ್ಟಿಐ ಕಾರ್ಯಕರ್ತ ಶಂಕರ ಶಾಂತಿ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಿನಕ್ಕೊಂದು ತಿರುವು ಪಡೆದುಕೊಳ್ಳುತ್ತಿದ್ದು, ಬಾರಕೂರಿನ ಕಾಳಿಕಾಂಬಾ ದೇವಸ್ಥಾನದ ಕಲ್ಕುಡ ಕ್ಷೇತ್ರದಲ್ಲಿ ಕಲ್ಕುಡ ದೈವದ ಎದುರೇ ಎರಡು ಗುಂಪುಗಳು ಕಚ್ಚಾಡಿಕೊಂಡ ಘಟನೆ ನಡೆದಿದೆ. ಸರಕಾರಿ ಆಸ್ತಿ ಕಬಳಿಕೆ ವಿರುದ್ಧ ಹೋರಾಟ ನಡೆಸುತ್ತಿದ್ದ ಆರ್ಟಿಐ ಕಾರ್ಯಕರ್ತ ಶಂಕರ ಶಾಂತಿ ಅವರ ಮೇಲೆ ಕಳೆದ ಕೆಲವು ತಿಂಗಳುಗಳ ಹಿಂದೆ ಮಾರಣಾಂತಿಕ ಹಲ್ಲೆ ನಡೆಸಲಾಗಿತ್ತು. ಕಾಳಿಕಾಂಬಾ ದೇವಸ್ಥಾನದಲ್ಲಿ ದಾಳಿ ನಡೆಸಿದ್ದ ದುಷ್ಕರ್ಮಿಗಳು ಕಾಲು ಕೈ ಮುರಿದು ಹಾಕಿ ಕೊಲೆಗೆ ಯತ್ನ ನಡೆಸಿದ್ದರು. ಈ ನಡುವೆ ಕಳೆದ ವಾರ ನನ್ನ ಮೇಲೆ ಹಲ್ಲೆ ನಡೆಸಿದವರು ಸರ್ವನಾಶ ಆಗಲಿ ಎಂದು ಆರ್ಟಿಐ ಕಾರ್ಯಕರ್ತ ಶಂಕರ ಶಾಂತಿ ಉಡುಪಿಯ ಬಾರಕೋಡ್ ಕಾಳಿಕಾಂಬಾ ದೇವಸ್ಥಾನದಲ್ಲಿ ಶಾಪ ಹಾಕಿ ಕಾಯಿ ಒಡೆದಿದ್ದಾರೆ. ಇದೀಗ ಮತ್ತೆ ಈ ವಿಚಾರ ಕಚ್ಚಾಟಕ್ಕೆ ತಿರುಗಿದ್ದು, ವಿಶ್ವಕರ್ಮ ಸಮುದಾಯ ಆರಾಧಿಸುವ ಬಾರಕೋಡಿನ ಕಾಳಿಕಾಂಬಾ ದೇವಸ್ಥಾನದಲ್ಲಿ ಕಲ್ಕುಡ ಕ್ಷೇತ್ರದಲ್ಲಿ ನಡೆದ ಕಲ್ಕುಡ ದೈವದ ಕೋಲದಲ್ಲಿ ಕೋಲಾಹಲ ಉಂಟಾಗಿದೆ. ವಿಶ್ವಕರ್ಮ ಸಮುದಾಯದವರೇ ಆರ್ಟಿಐ ಕಾರ್ಯಕರ್ತ ಶಂಕರನನ್ನು ಬೆಂಬಲಿಸಿದ್ದಾರೆ ಎಂದು ಆರೋಪಿಸಿ ಕ್ಷೇತ್ರದ ವಿರುದ್ಧ ಪಿತೂರಿ ನಡೆಸುತ್ತಿದ್ದಾರೆ ಎಂದು ಆಡಳಿತ ಮಂಡಳಿಯ ಪ್ರಮುಖರು ದೈವಕ್ಕೆ ದೂರು ನೀಡಲಾಗಿತ್ತು. ಈ ಸಂಬಂಧ ಸಮುದಾಯದ ನಾಯಕರು ನಡುವೆ ಮಾತಿನ ಚಕಮಕಿ ನಡೆದಿತ್ತು. ಕ್ಷೇತ್ರದ ವಿರುದ್ಧ ಪಿತೂರಿ ಮಾಡಿಲ್ಲ ಎಂದು ತೆಂಗಿನಕಾಯಿ ಮುಟ್ಟಿ ಪ್ರಮಾಣ ಮಾಡುವಂತೆ ಒಂದು ಗುಂಪು ಒತ್ತಾಯ ಮಾಡಿದರೆ, ಇನ್ನೊಂದು ಗುಂಪು ಶಂಕರ ಶಾಂತಿಯ ಮೇಲೆ ಹಲ್ಲೆ ನಡೆಸಿಲ್ಲ ಎಂದು ಪ್ರಮಾಣ ಮಾಡುವಂತೆ ಮತ್ತೊಂದು ತಂಡ ಆಗ್ರಹಿಸಿತ್ತು. ಈ ವಿಚಾರದಲ್ಲಿ ದೈವ ಪಾತ್ರೆಯ ಮುಂದೆ ಸಮುದಾಯದ ನಾಯಕರು ಕಚ್ಚಾಡಿಕೊಂಡಿದ್ದಾರೆ. ಸಮಸ್ಯೆ ಬಗೆಹರಿಸಲು ಮುಂದಾದ ದೈವ ಪಾತ್ರೆಯು ಗಲಾಟೆ ನೋಡಿ ತಬ್ಬಿಬ್ಬಾಗಬೇಕಾದ ಪರಿಸ್ಥಿತಿ ಬಂದಿತ್ತು. ನೋಡಿ, ಬೇರೆ ಸಮಾಜದವರು ಇವತ್ತು ಬೆಳಿಗ್ಗೆ ಬಂದು ಆಣೆ ಭಾಷೆ ಮಾಡ್ತಾ ಬಂತು ಮಾರ ಈ ಎಡ್ಡೆಡ ಕಡಪೂರ್ತಿ ಆಯ್ ಪೂಜಾರಿ ಆಯ್ತಾ ಈ ಆಚಾರ್ಯ ಆಯ್ತಾ ಎಡ್ಡೆಡ ಕಡಪೂರ್ತಿ ಮಾರ ಈ ಅವೇನು ಆತ ಪ್ರಚಾರ ಮಾಡ್ತದ್ದು ಈ ಒಂಜಿ ಅವೇನು ಎಂಕಲ್ಲ ಜಾತಿ ಜನಾಂಗವಾಗಿ ಇಂಚ ಮಲ್ತ ಈ ವಿಷಬಾಡಿಯ ಮಾರ ಒಂದು ಆಯದ ಈ ಎನ್ನ ಮರ್ಯಾದೆಯವರು ಈ ಬದಾಗಲ್ಡ ತಪ್ಪು ನಟ್ಟು ಒಂದು ನಿಕ್ಕವೇನು ಸರಿ ಮಲ್ದೋಲೇತಾ ಈ ಎಂಚ ಬಂಡಿ ಬಂತ ಏನ ಬಂಡಿ ఆయన తెలుపు కలుపుడు ఎత్తుంది ఆపుండలేపు కొడుకు ఆయన లేపు కలుపుడు ఎత్తుంది ఈ బలం ಏರ ಮನುಷ್ಯ ಲೆಪ್ಪುನತ್ತು ಕಲ್ಕುಡೆ ಲೆತ್ತೊಂದು ಲೆವನ್ ನಾವು ಒಬ್ಬೊಬ್ಬರು ಮಾತಾಡೋದಲ್ಲ, ನೀವು ಹೇಳಿಬಿಡಿ. ನಮ್ಮ ಸಮಾಜದ ವಿರುದ್ಧ ಪಿತೂರಿ ಯಾರು ಮಾಡಿದ್ದಾರೆ? ಮುಟ್ಟಿಯ ಶ್ರೀಕಾಂತ ಬಂದು ಮುಟ್ಟಿಯ ಕಾಯಿ ನಾವು ಯಾವ ಕಿಲೋದಲ್ಲಿ ಮುಟ್ಟಿಯ ನಾವು ಹೆಸರು ಕೊಡ್ಲ ಅಲ್ಲ ಮುಟ್ಟಿರಿ ಮುಟ್ಟಿರಿ ಯಾಕೆ ನೀನೇ ಕಳ್ಳ ದೇವಸ್ಥಾನದ ಪಿತೂರಿ ಮಾಡಲಿಲ್ಲ ಅಂತ ಅನ್ಕೊಳ್ಳಿ ಅವರು. ನಾನು ಒಪ್ಪುದಾ ಪ್ರಪಂಚದಾಗ ನಾನು ಇಡೀ ಆಲ್ ಓವರ್ ಇಂಡಿಯಾ ಪ್ರಚಾರ ಮಾಡ್ತಿದ್ದೆ, ಪಬ್ಲಿಕ್ ಮೀಡಿಯಾ ಮಾಡಿದೆ. ನಿಮಗೆ ಎಂತ ಪಬ್ಲಿಕ್ ಮೀಡಿಯಾ ಪ್ರಚಾರಕ್ಕೆ ನೀನು ಸಪೋರ್ಟ್ ನಾನು ಯಾಕೆ ಕಾಲಿಗೆ ಮುಟ್ಟಿ ಹೇಳಿದೆ ಕಳ್ಕೊಡ್ಕ ನೀನು ಮಾಯಾಗಿ ಇಟ್ಟಿದ್ದಾರೆ. ಮಾಯಾಗಿ ಅವರನ್ನು ಇಲ್ಲಿ ತಂದು 48 ದಿವಸದೊಳಗೆ ಅವರನ್ನು ರಕ್ತ ನಾನು ಮುಟ್ಟುವುದಿಲ್ಲ ಕಾಯಿ. ನಾನು ಯಾಕೆ ಮುಟ್ಕೊ ಕಲ್ಲ ಆಯ್ತು ಕಲ್ಲ ಯಾಕೆ ನಾನು ನೀನು ಕಲ್ಲ ಅಂತ ಮುಟ್ಟುವುದಿಲ್ಲ. ಮುಂದೆ ವಿಚಾರಗಳಿಗೆ ಯಾವುದೇ ಸಂಬಂಧವಿಲ್ಲ. ನನಗೆ ಯಾವ್ದು ಸಂಬಂಧ ಇಲ್ಲ. ಕೈ ಕೊಡು ಕೊಡು, ನನಗೆ ಏನು ಸಂಬಂಧ ಇಲ್ಲ. ಕೈ ಕೊಡು, ನಾವು ಜಾತಿ ಜನಾಂಗಲ್ಲ ನೀನು. ಯಾರು? ನಾನು ಜಾತಿ ವಿಶ್ವಕರ್ಮ. ನಾನು ಕೈ ಮುಟ್ಟಿದೆ. ನನ್ನ ಜಾತಿಯವ ನಿನ್ನ ಜಾತಿಯವನೇ, ನಿನ್ನ ಸಂತಾನದವನೇ, ಕೂಡ ಸಂತಾನದವನೇ. ಕೈ ಕೊಡು. ಅವನನ್ನು ಕರೀಲಿಕ್ಕೆ ನಿನಗೆ ಅದು ನನಗೆ ಅಗತ್ಯ ಇಲ್ಲ. ಇನ್ನೊಬ್ಬರ ಅಗತ್ಯ. ನಾನು ಕೈ ಕೊಡು. ಈಗ ಕಲ್ಕುಡ ಅಂತ ಕರೀತಾ ಇದ್ದೇನೆ ಅಂತ ಅವನನ್ನು ಕರಿ. ನಾನು ಯಾಕೆ ಕರಿಬೇಕು? ಇಲ್ಲಿ ಇಟ್ಟ ಕಮಿಟಿ ಅವ್ರು ಕರೀಲಿ. ಯಾಕೆ ನನ್ನ ಮನೆ ನಮ್ಮ ಮನೆಯವರು ಕರೀಲಿ. ಇವ ಕಾಯಿ ಮುಟ್ಟದಲ್ಲ, ಶಿಲ್ಪ ಸಂಘದ ಅಧ್ಯಕ್ಷ, ದೇವಸ್ಥಾನ ಸಂಘದ ಅಧ್ಯಕ್ಷ. ನಾನು ದೇವಸ್ಥಾನದ ಒಂದು ಸಂಘದ ಅಧ್ಯಕ್ಷ. ಇದೇ ದೇವಸ್ಥಾನದ ಸಂಘದವರಿಗೆ ಹೇಳಬಾರ್ದಂತ ಹೇಳಿದ್ದಾನೆ. ಹೇಳಿ
ಸಂಘದವರಿಗೆ ಕೋಲ ಕೇಳಬಾರ್ದು ಅಂತ ಹೇಳಿದ್ದಾನೆ ಅವನು. ಪ್ರವೀಣ, ನಾವು ಕೇಳಿ. ಸಂಘದಲ್ಲಿ ಕಾಲ್ ಕೇಳಿ. ಕೇಳಬೇಡ ಅಂತ ಇವರಿಗೆ ದೇವಸ್ಥಾನಕ್ಕೆ ಪನಿಷ್ಮೆಂಟ್ ಕೇಳ್ಬಾರ್ದು ಅಂತ ಹೇಳಿ ಯಾಕೆ ಪನಿಷ್ಮೆಂಟ್ ಕೋರ್ಟ್ ಎಂತ ಹೇಳಿದ್ರು ಕೋರ್ಟ್ ಎಂತ ಹೇಳಿದ್ರು ಕೋರ್ಟ್ ಬೇಡ, ದೇವಸ್ಥಾನದವ್ರು ಯಾಕೆ ಮಾಡಿದ್ರು? ಎಂತ ಹೇಳಿದ್ರು ಹೇಳಿ. ದೇವಸ್ಥಾನ ಇದು ಹೇಳ ದೇವಸ್ಥಾನ ಸಂಘ 50 ವರ್ಷದಿಂದ ದೇವಸ್ಥಾನ ಸಂಘ ಉಂಟು. ನಾನು ಸಂಘದ ಒಂದು ಅಧ್ಯಕ್ಷ. ಬೇಡ, ನನ್ನ ಮೇಲೆ ವೈಯಕ್ತಿಕ ಬಿಡಿ. ಅವ್ರಿಗೆ ಹೊಟ್ಟೆ ಕಿಚ್ಚಿರ್ಬೋದು. ನನ್ನ ಮೇಲೆ ಹೊಟ್ಟೆ ಕಿಚ್ಚಿಂದ ಮಾತಾಡಿದವ ಸಂಘಕ್ಕೆ ಹೇಳ್ಬಾರ್ದು ಅಂತ ಇವ ಯಾರು? ಯಾರಿಗೆ ಹೊಟ್ಟಿಗೆ ಯಾರಿಗೆ ಇವ ಯಾರು? ಸಂಘಕ್ಕೆ ಹೇಳ್ಬಾರ್ದು. ದೇವಸ್ಥಾನ 50 ವರ್ಷದಿಂದ ನೀವು ಸರಿಯಾಗದಿದ್ದರೆ ನಾನು ಕಲ್ ಕೂಡ ಏನಂತ ನಿಮ್ಗೆ ತೋರಿಸ್ತೇನೆ. ನಾನು ಕಾಯಿ ಮುಟ್ಟುತ್ತೇನೆ. ನಾನು ಕಾಯಿ ಮುಟ್ಟುತ್ತೇನೆ. ನಗರ ಹೆಚ್ಚಿ ಬರುವಾಗ 5 ಪ್ರಸಾದ ಕಟ್ಟುಕೊಟ್ಟು ಕಾಲಾಡಿಗೆ ಆಗ್ತೇನೆ. ನಾನು ಕಾಯಿ ಮುಟ್ತೇನೆ. ನನ್ನ ಹತ್ರ ಸತ್ಯ ಉಂಟು. ನಾನು ಸತ್ಯವಂತ. ನಾನು ಕಾಯಿ ಮುಟ್ತೇನೆ. ನೀನು ಅವನಿಗೆ ಏನೆಲ್ಲ ಯಾರಿಗೆ? ಅವನಿಗೆ ಯಾರಿಗೆ? ಶಂಕರ್ ಶಾಂತಿಗೆ ಶಂಕರ ಪೂಜೆ ನಾನು ಯಾಕೆ? ಇಡೀ ಪ್ರಪಂಚ ಉಂಟು ಶಂಕರ. ನೀನ್ ಹೇಳಿದ ನಾವು ಎಂತ ಹೇಳಿಲ್ಲ ಅಂತ ಹೇಳಿ ಏನು ಮಾಡಲಿಲ್ಲ ಅಂತ ಹೇಳ್ತಾನೆ. ನಾನು ಏನು ಹೇಳಿಲ್ಲ ಅಂತ ಹೇಳಿ. ನೀನು ಹೇಳಿಲ್ಲ ಅಂತ ಹೇಳಿ. ದೇವಸ್ಥಾನದ ಒಳಗೆ ಹೇಳಿಲ್ಲ ಅಂತ ಹೇಳಿ. ನೀನು ಹೇಳಿಲ್ಲ. ದೇವಸ್ಥಾನದ ಒಳಗೆ ಹೇಳಿಲ್ಲ ಅಂತ ಹೇಳಿ. ದೇವಸ್ಥಾನದ ಒಳಗೆ ಹೋಗಿಲ್ವಾ? ದೈವ ಮಾತಾಡ್ತಿದ್ದಾರೆ. ಇವ ಸಂಘ ಕೊಟ್ಟಿದ್ದಾರೆ ಇವ. ಉಂಟಲ್ಲ? ತಪ್ಪುಂಟಂತ ದೇವಸ್ಥಾನದ ಒಳಗೆ ಹೋಗಿಲ್ಲ. ರಕ್ತ ಬಂದು ಮಾಡುತ್ತಾ? ಉಂಟಾದಂತ ಶಕ್ತಿ ಉಂಟಲ್ಲ. ದೇವಸ್ಥಾನದ ಒಳಗೆ ಹೊಡೆಯುತ್ತಾ? ಪರಿಶೋಧನೆ ಮಾಡ್ತೀನಿ. ನೀನು ಇದನ್ನು ಪರಿಶೋಧನೆ ಮಾಡು. ಅವನ ಹತ್ರ ಕಾಯಿ ಮುಟ್ಸು. ಇಲ್ಲ ಅಂತ ಹೇಳಿ. ಅವನ ಹತ್ರ ಕಾಯಿ ಮುಟ್ಸು. ಅವನು ಕಾಯಿ ಮುಟ್ಲಿ. ಪರಿಶೋಧನೆ, ಅವನಿಗೆ ಪರಿಶೋಧನೆ. ನಾನು ಕಾಯಿ ಮುಟ್ಟುದ? ಯಾವುದೇ ಮುಟ್ಟಿದವರಿಗೆ ಒಂದು ನ್ಯಾಯ, ನನಗೆ ಒಂದು ನ್ಯಾಯ. ತಪ್ಪು ಅವನು ಮುಟ್ಟಿ ಕಾಯಿ. ಅದಕ್ಕೆ ಬ್ರಹ್ಮವರ್ಷ ಮಾಡಿಸ್ತೇನೆ. ಅದು ಮಾಡಿಸು. ಫಸ್ಟ್ ಅವನ ಹತ್ರ ನಾನು ಮಾಡ್ಲಿಲ್ಲ ಅಂತ ಅವ ಕಾಯಿ ಮುಟ್ಲಿ. ಕೈ ಮುಟ್ಟು, ಕೈ ಕೊಡು, ಕೈ ಕೊಡು. ಅವನು ಮುಟ್ಲಿ, ನಾನು ಮುಟ್ತೇನೆ. ಅವನು ಹೊಡೆದ ನಾ ಮುಟ್ತೆ, ಕೈ ಮುಟ್ಟು, ನಾನು ಮುಟ್ಟೆ. ಅವ ಶಂಕರ್ ಶಾಂತಿಗೆ ಮಾಡ್ಲಿಲ್ಲ ಅಂತ ಹೇಳಿ ನಾನು ಮಾಡ್ಲಿಲ್ಲ ಅಂತ ಕೈ ಮುಟ್ಟು, ಕೈ ಕೊಡಿ. ಅವನು ಮುಟ್ಲಿ ಫಸ್ಟ್. ಸಮಾಧಾನ ಅಲ್ಲ ನೋಡಿ ಕಲ್ಕುಡ. ಸತ್ಯಕ್ಕೆ ಯಾವತ್ತೂ ಬೆಲೆ. ಸತ್ಯ ಲೇಟ್ ಆಗ್ಬೋದು. ನೋಡು, ನಾನು ಹೇಳ್ತೇನೆ. ನಾನು ಹೇಳ್ತೇನೆ ನಾವು ಹುಳಲ್ಲ. ನಮ್ಮ ಹತ್ರ ಸತ್ಯ ಉಂಟು. ನಾನು ಹೇಳ್ತಿದ್ದೆ ಇಲ್ಲ, ನಾನು ಅವನಿಗೆ ಮೈ ಮುಟ್ಲಿಲ್ಲ. ಇವ ಶಂಕರ್ ಶಾಂತಿಗೆ ಇವ ಮೈ ಮುಟ್ಲ. ನಾನು ಹೇಳುದಿಲ್ಲ. ಇವ ಹೇಳಿದೆ. ನೀವು ಸಮಾಧಾನ ಮಾಡ್ಕೊ. ನಾನು ಸರಿ ಮಾಡ್ತೀನಿ. ಯಾರು